ಪರಿಸರಗ ಭೇಟಿ ಕೊರ್ನ ಶಾಸಕರು ಸಭಾಪತಿಲು ಯುಟಿ ಖಾದರ್ ಚಿತ್ರಾಂಜಲ್ ನಗರಡ್ ಕರಿ ಐತಾರ ಉದಿಪ ನಾಯಿನ ಇಂದಿರಾ ಸೇವಾ ಕೇಂದ್ರಗ್ ಗುರುವಾರ ಬಯ್ಯಗ್ ಭೇಟಿ ಕೊರಿಯರು. ದಿನೇಶ್ ಕುಂಪಲ ಬೊಕ್ಕ ಸ್ಥಳೀಯರ್ನ ಮುತುವರ್ಜಿಡ್ ಜನೊಕ್ಲೆಗ್ ಸರ್ಕಾರದ ಯೋಜನೆಲು ಮುಟ್ಟಾವನ ಇಂದಿರಾ ಸೇವಾ ಕೇಂದ್ರಗ್ ಭೇಟಿ ಕೊರ್ನ ಯುಟಿ ಖಾದರ್ ಅಲ್ಪದ ವ್ಯವಸ್ಥೆಯನ್ನು ಪರಿಶೀಲನೆ ಮಾಡ್ತಿರು. ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿ ಮಾಡ್ಬೋದು ಆಂಡ ಅವು ಸಾರ್ವಜನಿಕರಿಗೆ ಮುಟ್ಟೊಡಾಂಡ ಇಂಚಿತ್ತಿ ಸೇವಾ ಕೇಂದ್ರಲದ ಅಗತ್ಯ ಉಂಟು ಪಂಡದು ಯುಟಿ ಖಾದರ್ ಇಂದಿರಾ ಸೇವಾ ಕೇಂದ್ರಗ ಮೆಚ್ಚುಗೆದ ಪಾತ್ರ ಪಂಡಿರು. ಜನಸಾಮಾನ್ಯರಿಗೆ ಇವತ್ತು 5 ವಿವಿಧ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅದನ್ನು ಜನಸಾಮಾನ್ಯರಿಗೆ ಯಾವುದೊಂದು ಅಡೆತಲಿಲ್ಲದೆ ಯಾವುದೊಂದು ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಆದಷ್ಟು ಸುಲಭ ಸಿಕ್ಕುವಂಥ ವ್ಯವಸ್ಥೆಯನ್ನು ಆನ್ಲೈನ್ ವ್ಯವಸ್ಥೆ ಇವತ್ತು ಮಾಡಲಾಗಿದೆ. ಈ ವ್ಯವಸ್ಥೆಯನ್ನು ಬಹುಶಃ ಈ ಒಂದು ಪ್ರದೇಶದಲ್ಲಿ ದಿನೇಶ್ ಕುಂಪಲ್ರವರು ಒಂದು ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡುವ ಮೂಲಕ ಸುತ್ತಮುತ್ತಲ ಸರ್ವ ಜನರಿಗೆ ಕೂಡ ಸರ್ಕಾರದ ಸವಲತ್ತನ್ನು ಪಡೆಯಲು ನಮ್ಮ ಕಾಲಬುಡದಲ್ಲಿ ಅವಕಾಶ ಮಾಡಿಕೊಟ್ಟಿರುತ್ತಾರೆ. ಆದ ಕಾರಣ ಈ ಎಲ್ಲ ಒಂದು ಯೋಜನೆ ಏನಿದೆ ಬಹುಶಃ ಪ್ರಾರಂಭ ದಿನೇಶ್ ಅವರಿಗೂ ಇದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ವಿಶೇಷ ಶುಭಾಶಯ ಸಲ್ಲಿಸಿ ಇಂಥ ಮಾಹಿತಿ ಕೇಂದ್ರಗಳು ಅಲ್ಲಿ ಪ್ರಾರಂಭ ಆಗಿ ಜನಸಾಮಾನ್ಯರ ಪ್ರಯೋಜನ ಆಗುವಂಥ ಅವಕಾಶ ಆಗಬೇಕು ಮತ್ತು ಇವರಿಗೆ ಶುಭಾಶಯ ಸಲ್ಲಿಸ್ತೀನಿ. ಚಿಕಿತ್ಸೆಯಲ್ಲಿ ಬಹುಶಃ ಇವತ್ತು ಈ ಒಂದು ಮಾಹಿತಿ ಕೇಂದ್ರವನ್ನು ದಿನೇಶ್ ಅವರು ಎಲ್ಲ ಸಹಕಾರ ಪಡೆದುಕೊಂಡು ಬಹುಶಃ ಇಬ್ಬರು ಜನಾಂಗ ಅದಕ್ಕೆ ಜನರಿಗೆ ಬೇಕಾದ ಪ್ರಯೋಜನ ಕೆಲಸ ಮಾಡಿಕೊಂಡು ಉಚಿತವಾದ ಸೇವೆ ಮಾಡುತ್ತಿರುವ ಕೂಡ ಎಲ್ಲರಿಗೂ ಮಾದರಿಯ ಕಾರ್ಯಕ್ರಮ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾಂಗ್ರೆಸ್ ಪ್ರಮುಖರು ಸ್ಥಳೀಯ ಪ್ರಮುಖರು ಈ ಪೊರ್ತೋಟುಗೆ ಇದ್ದಾರೆ.